ಕೆಸರಿನಲ್ಲಿ ದುಡಿದು ನಮ್ಮ ಹಿರಿಯರು ಬದುಕಿದ್ದು ಮಾತ್ರವಲ್ಲದೆ ನಮ್ಮನ್ನು ಕೂಡ ಬೆಳೆಸಿದ್ದಾರೆ ಅಂತ ಮುಳುಕಿ ಮೂಡಬಿದ್ರೆ ಶಾಸಕ ಉಮನತ ಕೋಟ್ಯನ್ ಹೇಳಿದ್ದಾರೆ. ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಳ ವಠಾರದ ಬಾಕಿಮಾರು ಗದ್ದೆಯಲ್ಲಿ 10ನೇ ವರ್ಷದ ತುಳುನಾಡ ಕೃಷಿ ಜನಪದೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಾವಂಜೆ ದೇವಸ್ಥಾನದ ತುಳು ಜಾನಪದೋತ್ಸವ ಮೂಲಕ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅವಕಾಶ ನೀಡಿದೆ. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿದ್ದ ಸಂದರ್ಭ ಇಂತಹ ಕ್ರೀಡೆಗಳಿಗೆ ಅಕಾಡೆಮಿಯ ಮೂಲಕ ಪ್ರೋತ್ಸಾಹ ನೀಡಿದ್ದೇನೆ. ಕೆಸರಿನ ಮಹತ್ವವನ್ನ ಇಂದಿನ ಯುವ ಪೀಳಿಗೆ ಅರಿಯಬೇಕು ಎಂದರು. ಕೃಷಿ ಜನಪದೋತ್ಸವಕ್ಕೆ ಪಾವಂಜೆ ಶ್ರೀ ಸುಬ್ರಹ್ಮಣ್ಯ ದೇವಳದಲ್ಲಿ ವಿಶೇಷ ಪ್ರಾರ್ಥನೆ ನಡೆದು ಕ್ರೀಡೋತ್ಸವ ನಡೆಯುವ ಬಾಕಿಮಾರು ಗದ್ದೆಗೆ ದೇವರ ತೀರ್ಥ ಹಾಗೂ ಹಿಂಗರ ಹಾಕುವ ಮೂಲಕ ದೇವಳದ ಧರ್ಮದರ್ಶಿ ಯಾಜಿ ಡಾಕ್ಟರ್ ನಿರಂಜನ ಭಟ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. 2 ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಮೊದಲ ದಿನದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ, 2ನೇ ದಿನದಲ್ಲಿ ಸಾರ್ವಜನಿಕ ವಿಭಾಗದಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಸ್ಪರ್ಧೆ ನಡೆಯಿತು. ಕೆಸರುಗದ್ದೆ ಓಟ, ಹಿಮ್ಮುಖ ಓಟ, ಹಗ್ಗ ಜಗ್ಗಾಟ, ತುಳು ಜನಪದ ಧ್ವನಿ ಸುರುಳಿಗೆ ನೃತ್ಯ ಸ್ಪರ್ಧೆಗಳು ನಡೆಯಿತು. ಉತ್ಸಾಹದಿಂದ ಒಟ್ಟು 15 ವಿವಿಧ ಶಾಲೆಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾರು 980 ವಿದ್ಯಾರ್ಥಿಗಳು ಮತ್ತು 106 ಸಾರ್ವಜನಿಕರು ಈ ಕ್ರೀಡೋತ್ಸವದಲ್ಲಿ ಪಾಲ್ಗೊಂಡಿದ್ರು. ఎంతో జన కేవలం కొట్టంటే దుమ్ము ఈ కాసు ఊరిస్తుంది. నేను మాత్రం దుమ్ముದ ಜನಗಳು ತಿನ್ನೋಗ್ತೇನೆ. ಬಹುಶಃ ನೀನಿಂತಲೂ 15 ಸಾಲ 25 ಸಾಲ 50 ಸಾಲ ಬೆತ್ತಬೇತೆ ದಿಕ್ಕಡಿ ಇನಿ ಆಟಿಡೊಂದು ದಿನ ಹೋಗ್ಬಾರೆವು, ಇನಿ ಕೆಸರದೊಂದು ದಿನ ಹೋಗ್ಬಾರೆವು, ಗಂಡೊಂದು ದಿನ ಹೋಗ್ಬಾರೆವು, ಬೆತ್ತಬೇತೆ ರೀತಿಯ ಗೊಬ್ಬುಲೆಗೆ ಬೆತ್ತಬೇತೆ ತುಳು ಭಾಷಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಈ ಅನುದಾನ ಕೊಡಲು నేను ಗಟ್ಟಿ ಮಾಡ್ತಾ. ಬಹುಶಃ ಇನಿ 9 ಕೆಸರದ ಗೊಬ್ಬು ಆಟಿಡೊಂದು ದಿನ ಬೆತ್ತಬೇತೆ ತುಳುನಾಡದ ಗೊಬ್ಬುಲಿಂದ నీకు ప్రేరణೆಯಾಗಿದ್ದ ತುಳು ಅಕಾಡೆಮಿ ನಮ್ಮ ಪುನಃ ಕೊಟ್ಟಂಚಿನ ವಿಶೇಷ ಪ್ರೋತ್ಸಾಹ ಅಂತ ನನಗೆ ಹೆಮ್ಮೆ.